1962ರವರೆಗೆ ಈ ಚಿತ್ರಮಂದಿರದಲ್ಲಿ ಬರೀ ಹಿಂದಿ ಚಿತ್ರಗಳನ್ನಷ್ಟೇ ಆಗ್ತಾ ಇದ್ರು. ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಸುಮ್ಮನಿರಕ್ಕಾಗತ್ತ. ಇದನ್ನ ಇವರೇ ಖರೀದಿ ಮಾಡಿ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಅನ್ನು ಹಾಕ್ತಾ ಇದ್ರು. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಗಾಂಧಿನಗರದಲ್ಲಿದ್ದಂತಹ ಪ್ರಭಾ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಒಂದಿಷ್ಟು ಸಂಚಿಕೆಯ ಹಿಂದೆ ನಾವು ನಿಮಗೆ ಇದೇ ಪ್ರಭಾ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ವಿ. ಆದರೆ ಇದು 1970ರ ಬಳಿಕದ ಮಾಹಿತಿಯಷ್ಟೇ. ಆ ಕಾಲದಲ್ಲಿ ಇದು ಪಕ್ಕಾ ಕನ್ನಡ ಸೆಂಟರ್ ಆಗಿತ್ತು. ಆದರೆ ಈ ಚಿತ್ರಮಂದಿರ ಪಕ್ಕಾ ಕನ್ನಡ ಸೆಂಟರ್ ಆಗುವುದಕ್ಕೂ ಮೊದಲು ಹೇಗಿತ್ತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. 1960ರ ಕಾಲಘಟ್ಟದಲ್ಲಿ ಈ ಚಿತ್ರಮಂದಿರ ಪಕ್ಕಾ ಹಿಂದಿ ಸೆಂಟರ್. ಇಲ್ಲಿ ಯಾವುದೇ ಕನ್ನಡ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗ್ತಾ ಇರಲಿಲ್ಲ. ಬದಲಿಗೆ ಕನ್ನಡ ಚಿತ್ರ ಅಂತ ಹೇಳಿದ್ರೆ ಏನೋ ಒಂಥರ ತಾತ್ಸಾರದ ಭಾವವನ್ನ ಇವರು ತಳಿತಾ ಇದ್ರು. ಕೋನ ನಾಗರಾಜ್ ಅನ್ನೋರು ಈ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳುವ ಪ್ರಕಾರ 1962ರವರೆಗೆ ಈ ಚಿತ್ರಮಂದಿರದಲ್ಲಿ ಬರೀ ಹಿಂದಿ ಚಿತ್ರಗಳನ್ನಷ್ಟೇ ಆಗ್ತಾ ಇದ್ರು. ಇದರ ಪಕ್ಕದಲ್ಲೇ ನಮ್ಮ ಕನ್ನಡ ಚಳವಳಿ ಹೋರಾಟಗಾರರ ಗುಂಪು ಕೂಡ ಇತ್ತು. ಹೀಗಾಗಿ ನಾವು ಅವರಲ್ಲಿ ಇಲ್ಲಿ ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡಿ ಅಂತ ಕೇಳಿಕೊಂಡ್ವಿ. ಆದರೆ ಅವರು ಕನ್ನಡ ಸಿನಿಮಾಗಳನ್ನ ಯಾರು ನೋಡೋದಿಲ್ಲ ಅಂತ ಹೇಳಿದ್ರು. ಇದರಿಂದ ಕೋಪಗೊಂಡಂತಹ ಕನ್ನಡ ಪ್ರೇಮಿಗಳು ಆತನಿಗೆ ಅಲ್ಲಿ ಒಂದೇಟು ಹೊಡಿತಾರೆ. ಅಲ್ಲೇನು ಮಾಡಿರಲ್ಲ. ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಸುಮ್ಮನಿರಕ್ಕಾಗತ್ತ? ಸಾಧ್ಯನೇ ಇಲ್ಲ. ಹೀಗಾಗಿ ಕಪಾಳಕ್ಕೊಂದು ಬಾರಿಸ್ತಾರೆ. ಇದಾದ ತಕ್ಷಣವೇ ಅಂದ್ರೆ 1963ರಲ್ಲಿ ರಾಜ್ಕುಮಾರ್ ಹಾಗೆ ಸಾಹುಕಾರ್ ಜಾನಕಿ ನಟಿಸಿರುವಂತಹ ಗೌರಿ ಸಿನಿಮಾವನ್ನ ಅಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಇದಾದ ಬಳಿಕ ಈ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಬೋರ್ಡ್ ಬೀಳುತ್ತೆ. ಅಷ್ಟೇ ಅಲ್ಲದೆ ಈ ಚಿತ್ರಮಂದಿರವನ್ನ ಕನ್ನಡ ಸೆಂಟರ್ ಮಾಡೋದಕ್ಕೆ ಕನ್ನಡ ಹೋರಾಟಗಾರರು ಮಾಡಿದಂತಹ ಸಾಹಸ ಅಷ್ಟಿಷ್ಟಲ್ಲ. ತಮ್ಮದೇ ಚಿತ್ರಮಂದಿರ, ತಮ್ಮ ಮನೆಯದ್ದೇ ಚಿತ್ರಮಂದಿರ, ತಮ್ಮ ಸ್ನೇಹಿತರದ್ದೇ ಚಿತ್ರಮಂದಿರ ಅನ್ನುವಂತೆ ಈ ಚಿತ್ರಮಂದಿರಕ್ಕೆ ಇವರೇ ಹೊಸದಾದಂತಹ ಹೌಸ್ಫುಲ್ ಬೋರ್ಡ್ ಅನ್ನೇ ಹಾಕಿಸ್ತಾರೆ ಇವರ ದುಡ್ಡಿನಲ್ಲೇ. ಆ ಕಾಲದಲ್ಲಿ ಒಂದು 10 ಸಿನಿಮಾಗಳು ರಿಲೀಸ್ ಆದರೆ 10ರಲ್ಲಿ 10 ಸಿನಿಮಾ ಕೂಡ ಸೂಪರ್ ಹಿಟ್ ಆಗ್ತಾ ಇತ್ತು. ಕೆಲವೊಂದು ಬಾರಿಯಷ್ಟೇ 1-2 ಸಿನಿಮಾಗಳಷ್ಟೇ ಫ್ಲಾಪ್ ಆಗ್ತಾ ಇತ್ತು. ಫ್ಲಾಪ್ ಅಂತ ಹೇಳಿದ್ರೆ ಹೀನಾಯವಾಗಿ, ಇವಾಗಿನ ರೀತಿಯಲ್ಲಿ ಹೀನಾಯವಾಗಿ ಸೋಲು ಕಾಣ್ತಾ ಇರಲಿಲ್ಲ. ಅರ್ಧ ಚಿತ್ರಮಂದಿರ ತುಂಬ್ತಾ ಇತ್ತು. ಹಿಟ್ ಸಿನಿಮಾ ಅಂತ ಹೇಳಿದ್ರೆ ವಾರಗಟ್ಟಲೆ ಅದು ಹೌಸ್ಫುಲ್ ಬೋರ್ಡ್ ಅನ್ನು ಹಾಕ್ತಾ ಇದ್ದಂತಹ ಚಿತ್ರಮಂದಿರಗಳು. ಇಂಥ ಸಂದರ್ಭದಲ್ಲಿ ಈ ಕನ್ನಡ ಚಳವಳಿ ಹೋರಾಟಗಾರರೆಲ್ಲ ಈ ಚಿತ್ರಮಂದಿರದಲ್ಲಿ ಒಂದು 10-15 ಟಿಕೆಟ್ಗಳು ಉಳಿದಾಗ ಇದನ್ನ ಇವರೇ ಖರೀದಿ ಮಾಡಿ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಅನ್ನು ಹಾಕ್ತಾ ಇದ್ರು. ಇದಾದ ಬಳಿಕ ಈ ಚಿತ್ರಮಂದಿರ ಪಕ್ಕಾ ಕನ್ನಡ ಸೆಂಟರ್ ಆಯಿತು. ಅಷ್ಟೇ ಅಲ್ಲದೆ ಬೆಂಗಳೂರು ಕರಗದ ಸಂದರ್ಭದಲ್ಲಿ ಈ ಚಿತ್ರಮಂದಿರದಲ್ಲಿ ಮಧ್ಯರಾತ್ರಿ ವಿಶೇಷವಾದಂತಹ ಕನ್ನಡ ಚಿತ್ರಗಳ ಪ್ರದರ್ಶನ ಮಾಡ್ತಾ ಇದ್ರು. ನನ್ನ ತಮ್ಮ, ನಮ್ಮ ಸಂಸಾರ, ಹೀಗೆ ಅನೇಕ ಸಿನಿಮಾಗಳು ಇಲ್ಲಿ ಬಿಡುಗಡೆಯಾಗಿದೆ. ಹಾಗೆ ನಮ್ಮ ಸಂಸಾರ ಅನ್ನೋ ಸಿನಿಮಾ 100 ದಿನಗಳಿಗೂ ಮೀರಿದಂತಹ ಪ್ರದರ್ಶನವನ್ನು ಕಂಡಿದೆ. ಅಷ್ಟೇ ಅಲ್ಲದೆ ಚಂದವಳ್ಳಿಯ ತೋಟ ಅನ್ನೊಂದು ಸಿನಿಮಾ 100 ದಿನ ಪ್ರದರ್ಶನ ಕಂಡಿದ್ದು ಇದೇ ಚಿತ್ರಮಂದಿರದಲ್ಲಿ. ಹಾಗೆ ಸರಕಾರದ ಬೆಳ್ಳಿ ಪದಕಕ್ಕೆ ಈ ಸಿನಿಮಾ ಭಾಜನವಾಗಿತ್ತು. ಈ ಸಿನಿಮಾ 1964ರಲ್ಲಿ ತೆರೆ ಕಂಡಂತಹ ಸಿನಿಮಾ. ಅಂದರೆ ಹಿಂದಿ ಸೆಂಟರ್ನಿಂದ ಕನ್ನಡ ಸೆಂಟರ್ ಆಗಿ ಪರಿವರ್ತನೆಗೊಳ್ಳುವಂಥ ಸಂದರ್ಭದಲ್ಲಿ ಈ ಚಿತ್ರಮಂದಿರದಲ್ಲಿ ಶತಕ ಬಾರಿಸಿದಂಥ ಸಿನಿಮಾ ಚಂದವಳ್ಳಿಯ ತೋಟ. ಇನ್ನು ಕಳೆದ ಪ್ರಭಾ ಚಿತ್ರಮಂದಿರ ಸಂಚಿಕೆಯಲ್ಲಿ ಹೇಳಿದಂತೆ ಈ ಚಿತ್ರಮಂದಿರದಲ್ಲಿ ನಮ್ಮ ಅಣ್ಣವರ, ನಮ್ಮ ಅಪ್ಪು ಸರ್ ಅವರ ಭಾಗ್ಯವಂತ ಸಿನಿಮಾ ಕೂಡ ಇಲ್ಲೇ 25 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿತ್ತು. ಹಾಗೆ ಉಳಿದಂತೆ ಭಲೆ ಹುಚ್ಚ, ಜನ್ಮರಹಸ್ಯ, ಬಂಗಾರದ ಪಂಜರ, ನಾನಿನ್ನ ಬಿಡಲಾರೆ, ಹೀಗೆ ಅನೇಕ ಸಿನಿಮಾಗಳಿಗೆ ಇದು ಮೇನ್ ಥಿಯೇಟರ್ ಆಗಿತ್ತು. ಒಂದು ಕಾಲದಲ್ಲಿ ಪಕ್ಕಾ ಹಿಂದಿ ಸೆಂಟರ್ ಆಗಿದ್ದಂತಹ, ಹಾಗೆ ಕನ್ನಡ ಚಿತ್ರಗಳ ಬಗ್ಗೆ ತಾತ್ಸಾರದ ಮಾತುಗಳನ್ನು ಆಡ್ತಿದ್ದಂತಹ ಪ್ರಭಾತ್ ಆ ಬಳಿಕ ಪಕ್ಕಾ ಕನ್ನಡ ಸೆಂಟರ್ ಆಗಿ ಅದೆಷ್ಟೋ ಕನ್ನಡ ಚಿತ್ರಗಳು ಈ ಚಿತ್ರಮಂದಿರದ ಪರದೆಯಲ್ಲಿ 100, 150, 175 ದಿನಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿದ್ದಲ್ಲದೆ ಇದಾದ ಬಳಿಕ ಗಾಂಧಿನಗರದಲ್ಲಿ ಹೊಸದಾಗಿ ಹುಟ್ಟಿಕೊಂಡಂಥ ಚಿತ್ರಮಂದಿರಗಳಿಂದಾಗಿ ಈ ಚಿತ್ರಮಂದಿರ ಕಡೆಗಣನೆಗೆ ಒಳಪಟ್ಟು ಕೊನೆಗೆ ಅನಿವಾರ್ಯವಾಗಿ ಹಳೆಯ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿ 1980ರ ಕಾಲಘಟ್ಟದಲ್ಲಿ ಇತಿಹಾಸದ ಪುಟವನ್ನು ಸೇರಿಕೊಳ್ತು. ಇದೀಗ
ಗಾಂಧಿನಗರದಲ್ಲಿ ಕಣ್ಮುಚ್ಚಿದ ಚಿತ್ರಮಂದಿರಗಳಲ್ಲಿ ಈ ಚಿತ್ರಮಂದಿರ ಕೂಡ ಒಂದು. ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ, ಅದು ಮುಂದಿನ ಭಾಗದಲ್ಲಿ. ನಮಸ್ಕಾರ. 1962ರವರೆಗೆ ಈ ಚಿತ್ರಮಂದಿರದಲ್ಲಿ ಬರೀ ಹಿಂದಿ ಚಿತ್ರಗಳನ್ನಷ್ಟೇ ಆಗ್ತಾ ಇದ್ರು. ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಸುಮ್ಮನಿರಕ್ಕಾಗತ್ತ. ಇದನ್ನ ಇವರೇ ಖರೀದಿ ಮಾಡಿ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಅನ್ನು ಹಾಕ್ತಾ ಇದ್ರು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.